ದೀಪಾವಳಿ ಹಬ್ಬದ ಪ್ರಯುಕ್ತ ಶೇಟ್ ಎಲೆಕ್ಟ್ರಾನಿಕ್ಸ್ ಅವರು ಟೌನ್ ಹಾಲಲ್ಲಿ ಅವರ ಬೃಹತ್ ಮೇಳ, ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಇದರದ್ದು ಒಂದು ಮೇಳ ಇವತ್ತು ಉದ್ಘಾಟನೆ ಆಗಿದೆ. ಮೊನ್ನೆ ಕಮಿಷನರ್ CMC ಅವರು ಈಗಾಗಲೇ ಅದನ್ನು ಉದ್ಘಾಟನೆ ಮಾಡಿ ಚಾಲನೆ ನೀಡಿದ್ದಾರೆ. ಪ್ರತಿ ವರ್ಷ ಈ ಥರ ಸೇಲ್ಸ್ ಅವರ ಅಂಗಡಿಯಲ್ಲಿ ಆಗ್ತಾಯಿತ್ತು. ಈ ಸಲ ಭಾಳ ದೊಡ್ಡದಷ್ಟು ಪ್ರಮಾಣದಲ್ಲಿ ಸೇಲ್ಸ್ ಆಗ್ತಾಯಿದೆ. ಸೊ ಎಲ್ಲರೂ ಪುತ್ತೂರಿನ ಜನರಾಗಲಿ, ಆಸುಪಾಸಿನ ಜನರಾಗಲಿ ಎಲ್ಲರೂ ಬಂದು ಒಮ್ಮೆ ಈ ಸೇಲ್ಸ್ ಕೌಂಟರ್ನನ್ನು ನೋಡಬೇಕು ಅಂತ ನಾನು ವಿನಂತಿಸುತ್ತಾ ಶೇಟ್ ಎಲೆಕ್ಟ್ರಾನಿಕ್ಸ್ ಅವರಿಗೆ ಒಳ್ಳೆಯ ಈ ಸಲ ಒಂದು ಬಿಸ್ನೆಸ್ ಆಗಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಶೇಟ್ ಎಲೆಕ್ಟ್ರಾನಿಕ್ಸ್ ಅವರ ಈ ಒಂದು ದೀಪಾವಳಿ ಹಬ್ಬದ ಎಲೆಕ್ಟ್ರಾನಿಕ್ ವಸ್ತುಗಳ ಒಂದು ಮೇಳಕ್ಕೆ ಇವತ್ತು ಚಾಲನೆ ನೀಡಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ ಮತ್ತು ಅವರಿಗೆ ಶುಭವಾಗಲಿ ಅಂತ ಕೇಳ್ಕೊಳ್ತೇನೆ. ದೀಪಾವಳಿ ಪ್ರಯುಕ್ತ ಒಂದು ಶೇಟ್ನವರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತೇಳಿ, ಅಂದರೆ ಗ್ರಾಹಕರಿಗೆ ಒಂದು ಕೈಗೆಟಕುವಂಥ ವಸ್ತುಗಳು ಸಿಗುವುದಂತ ಪುತ್ತೂರಲ್ಲಿ ಅದು ಶೇಟ್ ಎಲೆಕ್ಟ್ರಾನಿಕ್ಸ್ ಅವರು. ಯಾಕಂತ ಹೇಳಿದರೆ ಪುತ್ತೂರಿನಲ್ಲಿ ಎಲ್ರಿಗೊಂದು ಪರಿಚಯವಾದಂದರೆ ನಮ್ಮ ಶೇಟ್ನ ಎಲೆಕ್ಟ್ರಾನಿಕ್ಸ್ ಮಾಲೀಕರಾದಂಥ ಸುಖೇಶ್ರವರು. ಯಾಕಂತ ಅವರು ಇಲ್ಲಿ ಪುತ್ತೂರಿನಲ್ಲಿ ಯಾರಿಗೂ ಪರಿಚಯ ಇಲ್ಲದವರು ಯಾರಿಲ್ಲ. ಯಾಕಂದರೆ ಅವರಲ್ಲಿ ಅವರ ಅಂಗಡಿಯಿಂದ, ಅವರ ಮಾಲಿಗೆಯಿಂದ ಒಂದು ಇಷ್ಟು ಚಿಕ್ಕ ವಸ್ತು ಆದರೂ ಕೊಂಡೋಗಿ ಎಲ್ಲರ ಮನೆ, ನನ್ನ ಮನೆಯಲ್ಲಿ ಸಿದೆ. ನಾನಂದರೆ ಅವರ ಭಾಳ ಆತ್ಮೀಯರು. ಒಂದು 10-20 ವರ್ಷದ ಮೊದಲೇ ನಾನು ಮತ್ತು ಇವರು ಸುಖೇಶ್ವರ ಭಾಳ ಆತ್ಮೀಯರು. ಈ ದೀಪಾವಳಿ ಪ್ರಯುಕ್ತ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ನಗರಸಭೆಯಿಂದ ಸಹ ನಮ್ಮದು ಒಳ್ಳೆಯ ಸಹಕಾರ ಇದೆ ಅವರಿಗೆ. ಆದರೆ ಇವರ ಈ ಮಾಲಿಗೆಯು ಪುತ್ತೂರಲ್ಲಿ ಒಳ್ಳೆಯಿಂದ ವಿಜೃಂಭಣೆಯಿಂದ ಆಗಲಿ, ಈ ದೀಪಾವಳಿಯ ಹಬ್ಬದ ಹೊತ್ತಂದು ಎಲ್ಲರೂ ಬಂದು, ಗ್ರಾಹಕರು ಬಂದು ಇಲ್ಲಿ ಒಳ್ಳೊಳ್ಳೆಯ ಫ್ರಿಜ್ ಆಗಲಿ, TV ಆಗಲಿ, ಇನ್ನಿತರ ಎಲ್ಲ ವಸ್ತುಗಳು ಇಲ್ಲಿ ಇದೆ. ಅವರಲ್ಲಿ ಇಲ್ಲದ ವಸ್ತುಗಳು ಯಾವುದಿಲ್ಲ. ಅಂದರೆ ಇಲ್ಲಿ ಪುತ್ತೂರಲ್ಲಿ ಒಂದು CC ಕ್ಯಾಮರಾವನ್ನು ಎಲ್ಲ ಕಡೆ ಹಾಕೋದು ಅಂತೇಳಿ ಇವ್ರದ್ದೇ. ಯಾಕಂದರೆ ಇಲ್ಲಿಂದ ಇಲ್ಲಿ ಮಂಗಳೂರು, ಕಾರಣ ಉಡುಪಿ ತನಕ ಇವ್ರದ್ದು CC ಕ್ಯಾಮರಾವನ್ನು ಅಳವಡಿಸಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಇವ್ರದ್ದೇ CC ಕ್ಯಾಮರಾ ಇವ್ರದ್ದು. ಯಾಕಂದರೆ ನಮ್ಮ ನಗರಸಭೆಯಲ್ಲಿ ಕೂಡ ಇವ್ರದ್ದೇ CC ಕ್ಯಾಮರಾ ಇರೋದು. ಆದರೆ ಇವರಿಗೆ ದೇವರು, ಮಾಲಕೇಶ ದೇವರು ಒಳ್ಳೆಯದನ್ನು ಮಾಡಲಿ. ನಮ್ಮ ಇವತ್ತು ದೀಪಾವಳಿ ಪ್ರಯುಕ್ತ ಶೇಟ್ ಎಲೆಕ್ಟ್ರಾನಿಕ್ಸ್ನವರು ಇವತ್ತು ಒಂದು ಗ್ರಾಹಕರಿಗೆ ಒಂದು ಒಳ್ಳೆಯ ಆಫರನ್ನು ಕೊಟ್ಟು, ಈ ದೀಪಾವಳಿ ಪ್ರಯುಕ್ತ ಒಳ್ಳೆಯ ಆಫರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಆ ಮೇಳವನ್ನು ಉದ್ಘಾಟಿಸಿದಂಥ ನಮ್ಮ ನಗರಸಭೆಯ ಕಮಿಷನರ್ ಅವರೇ ಹಾಗೂ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುಂದರ್ ಬಡವ್ ಅವರೇ ಹಾಗೂ ನಮ್ಮ ಪುತ್ತೂರಿನ ತಾಲೂಕು ಆರೋಗ್ಯಾಧಿಕಾರಿಯಾದ ದೀಪಕ್ ರೈ ಅವರೇ ಹಾಗೂ ಅವರ ರೂಪೇಶ್ರವರ ಧರ್ಮಪತ್ನಿ ಹಾಗೂ ತಂದೆ ತಾಯಿಯವರೇ ಇವತ್ತು ನಮ್ಮ ಗ್ರಾಹಕರಿಗೆ ಒಂದು ಒಳ್ಳೆಯ ದರದಲ್ಲಿ ನಾವು ಈ ದೀಪಾವಳಿ ಆಫರನ್ನು ಕೊಡ್ತೇವೆ ಅಂತೇಳಿ ರೂಪೇಶ್ ಶೇಟ್ ಹಾಗೂ ತಂಡದವರು ನಿಶ್ಚಯಿಸಿ ಇವತ್ತು ಈ ಕೋರ್ಟ್ ಮೈದಾನದಲ್ಲಿ ಉದ್ಘಾಟನೆಯನ್ನು ಇವತ್ತು ಮಾಡಿದ್ದಾರೆ. ಅದು ಪುತ್ತೂರಿನ ಜನತೆಗೆ ಒಳ್ಳೆಯ ಸೌಲಭ್ಯ ದೊರೆಯಲಿ, ಎಲ್ಲ ಮನೆಗೆ ತನ್ನ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೊಂಡೊಯ್ಯುವಂಥ ಶಕ್ತಿ ಕೊಡಲಿ ಆ ದೇವರು. ಹಾಗೂ ಆ ಮಾಲೀಕರಿಗೆ ಈ ಶುಭ ದೀಪಾವಳಿಯ ಪ್ರಯುಕ್ತ ಶುಭಾಶಯನ್ನು ಕೋರ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.